ಅದು 2024 ಜುಲೈ ತಿಂಗಳ ಆ ಚಳಿಗಾಳಿಯ ದಿನಗಳು. ಇಡೀ ಒಂದವಾಸಿ ಗ್ರಾಮವೇ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ಜಾಗದಲ್ಲಿ ಬಂದು ನೆರೆದಿತ್ತು. ಪ್ರತಿಯೊಬ್ಬರ ಕಣ್ಣಿನಲ್ಲೂ ತಡೆಯಲಾರದ ಕುತೂಹಲ, ಎದೆಯಲ್ಲಿ ಒಂದು ರೀತಿಯ ನಡುಕ. ಯಾಕಂದ್ರೆ ಅಲ್ಲಿ ಇತಿಹಾಸವೊಂದು ಮರುಜನ್ಮವನ್ನ ಪಡೆಯುತ್ತಿತ್ತು. ಶತಮಾನಗಳ ಕಾಲ ಭೂಮಿಯ ಆಳದಲ್ಲಿ ಹೂತು ಹೋಗಿದ್ದ ರಹಸ್ಯವೊಂದು ದಿಢೀರನೆ ಹೊರಬಂದರೆ ಹೇಗಿರುತ್ತೆ? ಹೌದು, ತಮಿಳುನಾಡಿನ ಒಂದವಾಸಿಯಲ್ಲಿ ಇತ್ತೀಚೆಗೆ ನಡೆದ ಆ ಒಂದು ಘಟನೆ ಇಡೀ ದೇಶವನ್ನೇ ಬೆರಗಾಗಿಸಿದೆ. ನೂರಾರು ವರ್ಷಗಳಿಂದ ಯಾರ ಕಣ್ಣಿಗೂ ಬೀಳದೆ ಸಂಪೂರ್ಣವಾಗಿ ಮಣ್ಣಿನೊಳಗೆ ಕರಗಿ ಹೋಗಿದ್ದ ಜಗತ್ತನ್ನೇ ಕಾಯುವ ಆ ಜಗದೇಕ ವೀರನ ಪವಿತ್ರ ಸಾಮ್ರಾಜ್ಯವೊಂದು ಈಗ ಮರುಜನ್ಮ ಪಡೆದಿತ್ತು. ಹೌದು, ಇದು ಮಣ್ಣಿನ ಅಡಿಯಿಂದ ಎದ್ದು ಬಂದ ಆ ಪರಶಿವನ ದಿವ್ಯ ಕ್ಷೇತ್ರ. ಅದು ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯ ಒಂದವಾಸಿ ಎಂಬ ಪುಟ್ಟ ಪ್ರದೇಶ. ವರ್ಷಗಳಿಂದ ಅಲ್ಲಿ ಬರೀ ಮಣ್ಣಿನ ದಿಣ್ಣೆ ಮಾತ್ರ ಇತ್ತು. ಯಾರೂ ಊಹಿಸಿರಲಿಲ್ಲ ಅದರ ಅಡಿಯಲ್ಲಿ ಒಂದು ಇತಿಹಾಸವೇ ಜೀವಂತವಾಗಿದೆ ಅಂತ. ಆದರೆ ಸ್ಥಳೀಯರ ನಂಬಿಕೆ ಮತ್ತು ತೀವ್ರ ಶೋಧನೆ ಬೆನ್ನಲ್ಲೇ ಅಲ್ಲಿ ಅಂದು ಇತಿಹಾಸದ ಅತಿ ದೊಡ್ಡ ಉತ್ಖನನ ಕಾರ್ಯ ಆರಂಭವಾಗಿಯೇ ಬಿಟ್ಟಿತ್ತು. ದಿನಗಂಟಲೆ JCB ಯಂತ್ರಗಳು ಮಣ್ಣನ್ನು ಅಗೆಯುತ್ತಾ ಹೋದಂತೆ ಒಂದೊಂದೇ ಕಲ್ಲಿನ ಕಂಬಗಳು ಕೆತ್ತನೆಯ ಕಣ್ಣಿಗೆ ಬೀಳಲು ಆರಂಭಿಸಿದ್ದವು. ಅಲ್ಲಿ ನೆರೆದಿದ್ದ ಭಕ್ತರ ಮೈ ರೋಮಾಂಚನಗೊಂಡಿತ್ತು. ಯಾಕಂದ್ರೆ ಹೊರಬರುತ್ತಿರುವುದು ಬರೀ ಕಲ್ಲುಗಳಲ್ಲ, ಬದಲಿಗೆ ನೂರಾರು ವರ್ಷಗಳ ಕಾಲ ಮಣ್ಣಿನ ಪದರೊಳಗೆ ಉಸಿರುಗಟ್ಟಿ ಕುಳಿತಿದ್ದ ಭವ್ಯ ಶಿವನ ದೇವಾಲಯದ ಅವಶೇಷಗಳು. ಅದು 2024 ಜುಲೈ 18ನೇ ತಾರೀಕು. ಆ ಚಳಿಗಾಳಿಯ ದಿನಗಳು. ಇಡೀ ಒಂದವಾಸಿ ಗ್ರಾಮವೇ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ಜಾಗಕ್ಕೆ ಬಂದು ನಿಂತಿತ್ತು. ಪ್ರತಿಯೊಬ್ಬರ ಕಣ್ಣಿನಲ್ಲೂ ತಡೆಯಲಾರದ ಕುತೂಹಲ, ಎದೆಯಲ್ಲಿ ಒಂದು ರೀತಿಯ ನಡುಕ. ಯಾಕಂದ್ರೆ ಅಲ್ಲಿ ಇತಿಹಾಸವೊಂದು ಮರುಜನ್ಮ ಪಡೆಯುತ್ತಿತ್ತು. JCB ಯಂತ್ರಗಳು ಮತ್ತು ಭಕ್ತರ ಕೈಗಳು ಪ್ರತಿಯೊಂದು ಮಣ್ಣಿನ ಕಣವನ್ನ, ಕಲ್ಲು ಕಸವನ್ನ ನಿಧಾನವಾಗಿ ಸರಿಸುತ್ತಿದ್ದರು. ಅಲ್ಲಿ ನಿಶ್ಶಬ್ದ ಮಾತ್ರ ಆವರಿಸಿತ್ತು. ಪ್ರತಿ ಬಾರಿ ಮಣ್ಣು ಕರಗಿದಾಗಲೂ ನೂರಾರು ವರ್ಷಗಳ ಹಿಂದೆ ನುರಿತ ಶಿಲ್ಪಿಗಳು ಕೆತ್ತಿದ್ದ ಭವ್ಯ ವಾಸ್ತುಶಿಲ್ಪದ ಅದ್ಭುತ ಕಲಾಕೃತಿಗಳು ಕಣ್ಣೆದುರು ಒಂದೊಂದಾಗಿ ಪ್ರತ್ಯಕ್ಷವಾಗಲು ಪ್ರಾರಂಭವಾಗಿದ್ದವು. ಆ ಕಂಬಗಳ ಮೇಲಿನ ಕೆತ್ತನೆಗಳು ಎಷ್ಟು ಜೀವಂತವಾಗಿತ್ತಂದ್ರೆ ಇಷ್ಟು ಕಾಲ ಅವು ಮಣ್ಣಿನಡಿಯಲ್ಲಿ ಉಸಿರುಗಟ್ಟಿ ಬಿದ್ದಿದ್ದವು ಎಂದು ನಂಬಲು ಸಾಧ್ಯವೇ ಇರಲಿಲ್ಲ. ಕ್ಷಣ ಕ್ಷಣಕ್ಕೂ ರೋಮಾಂಚನ ಹೆಚ್ಚಾಗುತ್ತಿದ್ದಾಗ ಹಠಾತ್ತನೆ ಕಾಣಿಸಿದ್ದು ಆ ಭವ್ಯ ದೇವಾಲಯದ ಮೂಲ ನೆಲೆಗಟ್ಟು. ಅಂದರೆ ಸ್ವತಃ ಆ ಪರಶಿವನೇ ಬಂದು ಕುಳಿತುಕೊಂಡಿದ್ದ ದಿವ್ಯ ಗರ್ಭಗುಡಿ. ಮಣ್ಣಿನ ದಪ್ಪ ಪದರನ್ನ ಸರಿಸಿದಾಗ ಆ ಪವಿತ್ರ ಗರ್ಭಗುಡಿಯ ಚೌಕಟ್ಟು ಕಣ್ಣೆದುರು ಧುತ್ತೆಂತ ಪ್ರತ್ಯಕ್ಷವಾಗಿತ್ತು. ಶತಮಾನಗಳ ಕಾಲ ಸೂರ್ಯನ ಬೆಳಕನ್ನೇ ಕಾಣದ ಆ ಪವಿತ್ರ ಸ್ಥಳ ಗ್ರಾಮಸ್ಥರ ಕಣ್ಣೀರು ಮತ್ತು ಭಕ್ತಿಯ ಜಯಘೋಷ ನಡುವೆ ಮತ್ತೆ ಈ ಜಗತ್ತಿಗೆ ದರ್ಶನವನ್ನ ನೀಡಿತ್ತು. ಅಲ್ಲಿ ನಡೆದಿದ್ದ ಪ್ರತಿಯೊಬ್ಬರ ಕಣ್ಣಿನಲ್ಲೂ ಸಾಕ್ಷಾತ್ ಈಶ್ವರನೇ ತಮ್ಮೆದುರು ಬಂದು ನಿಂತಂತೆ ಅನುಭವವಾಗಿತ್ತು. ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿಯೋ ಅಥವಾ ಕಾಲದ ಮಹಿಮೆಯೋ ಈ ಇಡೀ ದೇಗುಲ ಭೂಮಿಯ ಒಳಗಡೆ ಸೇರಿಕೊಂಡಿತ್ತು. ಆದರೆ ಈಗ ಭಕ್ತರ ಶ್ರಮ ಮತ್ತು ಅಚಲ ನಂಬಿಕೆಯಿಂದ ಆ ಶಿವನ ನೆಲೆವೀಡು ಮತ್ತೆ ಬೆಳಕಿಗೆ ಬಂದಿದೆ. ಕಾಲ ಎಷ್ಟು ಬಲಶಾಲಿಯಾಗಿದ್ದರೂ ದೈವ ಶಕ್ತಿಯ ಮುಂದೆ ಯಾವುದು ಶಾಶ್ವತವಾಗಿ ಅಡಗಿರಲು ಸಾಧ್ಯವಿಲ್ಲ ಎಂಬುದಕ್ಕೆ ಈ ಒಂದವಾಸಿ ಶಿವ ದೇವಾಲಯವೇ ಸಾಕ್ಷಿಯಾಗಿದೆ. ಸ್ನೇಹಿತರೆ, ಶಿವ ದೇವಾಲಯಗಳು ನಿಮಗೆ ಎಲ್ಲೂ ಕಾಣಬಹುದು. ಆದರೆ ಈಗ ನಾನು ಹೇಳಲು ಹೊರಟಿರುವ ಆ ಶಿವಾಲಯ ಮತ್ತು ಆ ನಾರಾಯಣನ ಭಂಗಿ ನೋಡಿದರೆ ನೀವು ಕೂಡ ಬೆಚ್ಚಿ ಬೀಳೋದು ಸಹಜವೇ. ಈ ವಿಷ್ಣುವಿನ ಹಾಗೂ ಶಿವನ ಆಕರ್ಷಕ ಹಾಗೂ ಅದ್ಭುತ ವಿಸ್ಮಯ ದೇವಾಲಯ ಭಾರತದಲ್ಲಿ ಇಲ್ಲ ಸ್ನೇಹಿತರೆ. ಇದು ನಮ್ಮ ನೆರೆಯ ದೇಶವಾದಂತಹ ನೇಪಾಳದಲ್ಲಿದೆ. ನಿಮಗೆ ಗೊತ್ತಿರುವ ಹಾಗೆ ಇಡೀ ವಿಶ್ವದಲ್ಲಿ ನೇಪಾಳ ಒಂದೇ ದೇಶ ಹಿಂದೂ ದೇಶವೆಂದು ಘೋಷಿಸಲಾಗಿದೆ. ಈ ಆಶ್ಚರ್ಯಕರ ಹಾಗೂ ವಿಸ್ಮಯಕಾರಿ ದೇವಾಲಯವನ್ನು ಬುಧ ನೀಲಕಂಠ ದೇವಾಲಯ ಎಂದು ಕರೆಯುತ್ತಾರೆ. ತೆರೆದ ಪ್ರದೇಶದಲ್ಲಿ ವಿಷ್ಣುವಿನ ವಿಗ್ರಹ ಇರುವ ಈ ದೇವಾಲಯ ತುಂಬಾನೇ ವಿಶೇಷವಾಗಿದೆ ಸ್ನೇಹಿತರೆ. ಬುಧ ನೀಲಕಂಠ ದೇವಸ್ಥಾನ ಕಾಠ್ಮಂಡು ಕಣಿವೆಯ ಶಿವಪುರಿ ಹಿಲ್ನ ಉತ್ತರ ಭಾಗದಲ್ಲಿದೆ. ಈ ದೇವಾಲಯ ಅಸ್ತಿತ್ವಕ್ಕೆ ಬಂದಿರುವ ಹಿಂದೆ ಒಂದು ರೋಚಕ ಸಂಗತಿ ಇದೆ ಸ್ನೇಹಿತರೆ. ಈ ಪ್ರದೇಶದಲ್ಲಿ ಹಿಂದೆ ರೈತನೊಬ್ಬ ಉಳುಮೆ ಮಾಡುತ್ತಿದ್ದ ವೇಳೆಯಲ್ಲಿ ನೇಗಿಲು ಸಿಲುಕಿ ಹಾಕಿಕೊಂಡಿತ್ತು. ನೇಗಿಲು ಸಿಲುಕಿದ ಜಾಗದಲ್ಲಿ ರಕ್ತಸ್ರಾವ ಪ್ರಾರಂಭವಾಗಿದ್ದನ್ನು ನೋಡಿ ಇಲ್ಲಿನ ಜನರು ಗಾಬರಿ ಪಡಲು ಪ್ರಾರಂಭ ಮಾಡಿದ್ದರು.
ಆಗ ನೆಲವನ್ನು ಅಗಿದಾಗ ಸಿಕ್ಕಿದ್ದೇ ಬುಧ ನೀಲಕಂಠ ದೇವರ ವಿಗ್ರಹ. ಆ ವಿಗ್ರಹವನ್ನು ಹಾಗೆಯೇ ತೆಗೆದಾಗ ಅದರ ಕೆಳಗಡೆ ಒಂದು ಸರೋವರ ಉಂಟಾಗಿದೆ ಸ್ನೇಹಿತರೆ. ಆ ಸರೋವರದಲ್ಲಿ ತೇಲುವ ವಿಗ್ರಹವೇ ಈ ಬುಧ ನೀಲಕಂಠ ವಿಗ್ರಹವಾಗಿದೆ ಸ್ನೇಹಿತರೆ. ಆ ಪ್ರದೇಶವು ಇಂದು ದೇವಸ್ಥಾನವಾಗಿ ಮಾರ್ಪಡಿಸಲಾಗಿದೆ. ಈ ವಿಗ್ರಹ ನೀರಿನ ಮಧ್ಯಭಾಗದಲ್ಲಿ ತೇಲುತ್ತಿರುವ ವಿಷ್ಣುವಿನ ಮೂರ್ತಿ ನೋಡಲು ಇಲ್ಲಿಗೆ ಸಾವಿರಾರು ಭಕ್ತಾದಿಗಳು ಭೇಟಿ ಕೊಟ್ಟು ಅವರನ್ನು ಅಚ್ಚರಿ ಮೂಡಿಸುವಂತಾಗಿದೆ ಸ್ನೇಹಿತರೆ. ಜಗತ್ತಿನಲ್ಲಿ ನೀವು ಯಾವುದೇ ಶಿವನ ಮೂರ್ತಿಯಾಗಲಿ ಅಥವಾ ವಿಷ್ಣುವಿನ ಮೂರ್ತಿಯಾಗಲಿ ಕೂತಿರುವುದು ಹಾಗೂ ನಿಂತಿರುವ ಭಂಗಿಯಲ್ಲಿ ನೀವು ಕಂಡಿದ್ದೀರಾ, ನೋಡಿದ್ದೀರಾ. ಆದರೆ ಯಾವತ್ತಾದರೂ ಸಂಪೂರ್ಣವಾಗಿ ಮಲಗಿರುವ ಭಂಗಿಯನ್ನು ನೋಡಿದ್ದನ್ನು ನೀವು ಕಾಣಲು ಸಾಧ್ಯವಿಲ್ಲ ಸ್ನೇಹಿತರೆ. ಅಂತಹ ಅವಿಸ್ಮರಣೀಯ ಹಾಗೂ ವಿಸ್ಮಯಕಾರಿ ನೋಡಬೇಕೆಂದರೆ ನೀವು ನೇಪಾಳಕ್ಕೆ ಹೋಗಿ ಬುಧ ನೀಲಕಂಠ ದೇವಸ್ಥಾನಕ್ಕೆ ಭೇಟಿ ಕೊಡಬೇಕು. ಈ ವಿಷ್ಣುವಿನ ಮೂರ್ತಿಯ ಭಂಗಿಯು ನಿಮಗೆ ವಿಷ್ಣುವು ಕ್ಷೀರಸಾಗರದಲ್ಲಿ ಶೇಷನಾಗನ ಮೇಲೆ ಮಲಗಿರುವ ಹಾಗೆ ಕಾಣಿಸುತ್ತದೆ. ಇದು ವಿಶ್ವದಲ್ಲಿಯೇ ವಿಷ್ಣುವಿನ ಅಪರೂಪದ ಹಾಗೂ ಅದ್ಭುತ ಮೂರ್ತಿಯಾಗಿದೆ ಸ್ನೇಹಿತರೆ. ಈ ಮೂರ್ತಿಯು 13 ಮೀಟರ್ ಸರೋವರದಲ್ಲಿ 6 ಮೀಟರ್ ಉದ್ದವಾಗಿದೆ ಸ್ನೇಹಿತರೆ. ಇಲ್ಲಿಯವರೆಗೆ ಹೇಳಿದ ವಿಷಯ ನಿಮಗೆ ವಿಶೇಷವಾಗಿರಬಹುದು, ಆದರೆ ಆಶ್ಚರ್ಯ ಉಂಟು ಮಾಡುವ ಸಂಗತಿಯನ್ನ ಈಗ ಹೇಳಕ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಅದೇ ಈ ದೇವಸ್ಥಾನದ ಹಾಗೂ ಈ ಮೂರ್ತಿಯ ರಹಸ್ಯ. ನಾನು ಮೊದಲೇ ಹೇಳಿದ ಹಾಗೆ ಈ ದೇವಸ್ಥಾನವನ್ನು ಬುಡ ನೀಲಕಂಠ ಎಂದು ಕರೆಯುತ್ತಾರೆ. ಆದರೆ ನಿಮಗೆ ಆಶ್ಚರ್ಯವಾಗಬಹುದು, ನೀಲಕಂಠ ಎಂದು ಕರೆಯುವುದು ಶಿವನನ್ನು, ಆದರೆ ಇಲ್ಲಿರುವುದು ವಿಷ್ಣುವಿನ ಮೂರ್ತಿ. ಹಾಗಾದರೆ ಇದರ ಹಿಂದಿನ ವಿಸ್ಮಯವೇನು? ಹಾಗಾದರೆ ಇದರ ಹಿಂದಿನ ರಹಸ್ಯವೇನು? ಹಾಗಾದರೆ ಅದನ್ನು ಈಗ ತಿಳ್ಕೊಳ್ಳೋಣ. ಸಮುದ್ರ ಮಂಥನದಿಂದ ಉಂಟಾದ ವಿಷವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಶಿವನು ತಾನಾಗಿಯೇ ಕುಡಿದು ವಿಷಕಂಠನಾಗುತ್ತಾನೆ. ವಿಷವನ್ನು ಸೇವಿಸಿದ್ದರಿಂದ ಶಿವನ ಗಂಟಲು ನೀಲಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಅದಕ್ಕೆ ಶಿವನನ್ನ ನೀಲಕಂಠ ಎಂದು ಕೂಡ ಕರೆಯುತ್ತಾರೆ ಸ್ನೇಹಿತರೆ.